ಕತ್ತಲೆಗೆ ಸುಜ್ಞಾನ ರವಿಕಿರಣ ವಿಜ್ಞಾನ ಪಥದೀಪ ಗುರುಚರಣವು. ಅಜ್ಞಾನ ಕತ್ತಲೆಗೆ ಸುಜ್ಞಾನ ರವಿಕಿರಣ ವಿಜ್ಞಾನ ಪಥದೀಪ ಗುರುಚರಣವು. ವಿಧಾತ ಶ್ರೀಹರಿಯ ಭವದೂರ ಶಂಕರನ ವಿಧಾತ ಶ್ರೀಹರಿಯ ಭವದೂರ ಶಂಕರನ ತ್ರಿಮೂರ್ತಿ ಸಂಗಮವು ಗುರು ಕರುಣವು. ತ್ರಿಮೂರ್ತಿ ಸಂಗಮವು ಗುರು ಕರುಣವು. ಶಿಲೆ ಮನದ ಒಳಗೊಂದು ಕಲೆಸೆಲೆಯ ಮೂಡಿಸಿದೆ. ಶಿಲೆ ಮನದ ಒಳಗೊಂದು ಕಲೆಸೆಲೆಯ ಮೂಡಿಸಿದೆ. ಉಳಿಪೆಟ್ಟಿನಂತಹ ಕಟು ನುಡಿಯಲಿ ಉಳಿಪೆಟ್ಟಿನಂತಹ ಕಟು ನುಡಿಯಲಿ. ಬಲವರಿತು ಛಲದಿಂದ ಇಳೆ ಬದುಕು ಕಟ್ಟಲಿಗೆ. ಬಲವರಿತು ಛಲದಿಂದ ಇಳೆ ಬದುಕ ಕಟ್ಟಲಿಗೆ. ಸುಳಲಿತದಿ ಬೋಧಿಸಿದೆ ಮೆಲುಧ್ವನಿಯಲಿ. ಸುಳಲಿತದಿ ಬೋಧಿಸಿದೆ ಮೆಲುಧ್ವನಿಯಲಿ. ಅಕ್ಕರದ ವಿದ್ಯೆಯನು ಅಕ್ಕರೆಯೊಳೊರೆದವನು. ಅಕ್ಕರದ ವಿದ್ಯೆಯನು ಅಕ್ಕರೆಯೊಳೊರೆದವನು. ಮುಕ್ಕಣ್ಣಗೂ ಮಿಗಿಲು ಗುರು ಎಂಬರು. ಮುಕ್ಕಣ್ಣಗೂ ಮಿಗಿಲು ಗುರು ಎಂಬರು. ಹರಿಮುನಿಯೇ ಹರಕಾವ ಹರಮುನಿಯೇ ಹರಿಕಾವ. ಹರಿಮುನಿಯೇ ಹರಕಾವ ಹರಮುನಿಯೇ ಹರಿಕಾವ. ಹರಿಹರರು ಮುನಿದರು ಗುರು ಕಾವನು. ಹರಿಹರರು ಮುನಿದರು ಗುರು ಕಾವನು. ಗುರು ನಿನ್ನ ಪಾದದಡಿ ಶರಣಾಗಿ ಕರಮುಗಿವೆ. ಗುರು ನಿನ್ನ ಪಾದದಡಿ ಶರಣಾಗಿ ಕರಮುಗಿವೆ. ದುರಿತಗಳ ಪರಿಹರಿಸು ಕರುಣಾಡುವೆ. ದುರಿತಗಳ ಪರಿಹರಿಸು ಕರುಣಾಡುವೆ. ಕರಿಮುಗಿಲ ಬಾನಿನಲ್ಲಿ ಕೋಳ್ಮಿಂಚು ಹೊಳೆದಂತೆ. ಕರಿಮುಗಿಲ ಬಾನಿನಲ್ಲಿ ಕೋಳ್ಮಿಂಚು ಹೊಳೆದಂತೆ. ಸರಿದಾರಿ ತೋರಿಸು ಶರಣೆಂಬೆನು. ಸರಿದಾರಿ ತೋರಿಸು ಶರಣಾಗುವೆ. ಶರಣಾಗುವೆ ನಾ ಶಿರವಾಗುವೆ. ಎಲ್ಲರಿಗೂ ನಮಸ್ಕಾರ. ನಾನು ಸದಾನಂದ ಬಿ ಮುಂಡಾಜೆ. ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸ್ತಾ ಇದ್ದೇನೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದ ಸನಾತನ ಸಂಸ್ಕೃತಿ ನಮ್ಮದು. ತಂದೆ ತಾಯಿ ವಿದ್ಯೆ ಕಲಿಸಿದ ಗುರುಗಳು ದೇವರಿಗೆ ಸಮಾನ ಎಂಬುದನ್ನು ಬಲವಾಗಿ ನಂಬಿ ಅವರಲ್ಲಿ ಭಗವಂತ ಸ್ವರೂಪವನ್ನು ಕಂಡುಕೊಂಡಂತಹ ಪರಂಪರೆಯವರು. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬಲ್ಲಿ ಗುರು ಸಾನ್ನಿಧ್ಯದಲ್ಲಿ ತ್ರಿಮೂರ್ತಿಗಳ ಶಕ್ತಿಯನ್ನು ಕಂಡುಕೊಂಡವರು. ಒಬ್ಬ ಮಹಾನ್ ಸಾಧಕನ ಜೀವನ ಚರಿತ್ರೆಯ ಪುಟವನ್ನು ನಾವು ತಿರುವಿದರೆ ಅವನ ಸಾಧನೆಯ ಹಿಂದೆ ಗುರುವೊಬ್ಬನ ತ್ಯಾಗ, ಕೊಡುಗೆ, ಅಭಯ. ಶ್ರೀರಾಮ ಲಕ್ಷ್ಮಣರ ಗುರುಗಳಾದಂಥ ವಿಶ್ವಾಮಿತ್ರ ವಸಿಷ್ಠರು, ಭಗವಾನ್ ಶ್ರೀಕೃಷ್ಣನ ಗುರುಗಳಾದಂಥ ಸಾಂದೀಪನಿ, ಭೀಷ್ಮಾಚಾರ್ಯರ ಗುರುಗಳಾದಂಥ ಭಗವಾನ್ ಪರಶುರಾಮರು, ಪಾರ್ಥೋ ಧನುರ್ಧರ ಎಂದು ಅಖಂಡ ಆರ್ಯಾವರ್ತರ ಹೆಸರು ಗಳಿಸುವಲ್ಲಿ ಅರ್ಜುನನಿಗೆ ಗುರುಗಳಾಗಿ ಬೆಂಗಾವಲಿಗೆ ನಿಂತಹ ಆಚಾರ್ಯ ದ್ರೋಣರು. ಅದೇ ರೀತಿ ನಾವು ಇತ್ತೀಚಿನ ಘಟನೆಗಳನ್ನು, ಚರಿತ್ರೆಯನ್ನು ಒಂದಷ್ಟು ಅವಲೋಕಿಸಿದರೆ ಛತ್ರಪತಿ ಶಿವಾಜಿಯ ಗುರುಗಳಾದಂಥ ಸಮರ್ಥ ರಾಮದಾಸರು,
ವಿಜಯನಗರ ಸಂಸ್ಥಾಪಕರಾದಂತಹ ಬಕ್ಕಬಕ್ಕರ ಗುರುಗಳಾದಂತಹ ವಿದ್ಯಾರಣ್ಯರು, ವೀರ ಸನ್ಯಾಸಿ ವಿವೇಕಾನಂದರ ಗುರುಗಳಾಗಿ ಕಾಣಿಸಿಕೊಂಡಂತಹ ರಾಮಕೃಷ್ಣ ಪರಮಹಂಸರು, ಕ್ರಿಕೆಟ್ ಮಾಂತ್ರಿಕ ಸಚಿನ್ ತೆಂಡೂಲ್ಕರ್ ಅವರದ ಗುರುಗಳಾದಂಥ ಆರ್ಚೇಕರ್, ಇಂತಹ ಮಹನೀಯರ ಹೆಸರುಗಳು ಕೇವಲ ಕೆಲವು ಉದಾಹರಣೆಗಳು ಮಾತ್ರ. ಇಂಥ ಅದೆಷ್ಟೋ ಸಾಧಕರ ಹಿಂದೆ ಸಮರ್ಥವಾದಂಥ ಗುರುಗಳ ಕಾಣಿಕೆ ಕೊಡುಗೆಗಳು ಕೆಲವೊಮ್ಮೆ ಪ್ರಚಾರಕ್ಕೆ ಬರುತ್ತದೆ, ಕೆಲವೊಮ್ಮೆ ಗೌಣವಾಗಿಯೂ ಇರುತ್ತದೆ. ಗುರು ಎನ್ನುವಂಥ ಶಕ್ತಿ ಶಿಲೆಯಂತಿದ್ದಂಥ ನಮ್ಮ ಮನದಲ್ಲಿ ಉಲಿಪಿಟ್ಟಿನಂಥ ಕಟು ನುಡಿಯಲ್ಲಿ, ದಂಡನೆಯಲ್ಲಿ ಕಲೆಯನ್ನು ಅರಳಿಸಬಲ್ಲ, ಮೆಲುನುಡಿಯಲ್ಲಿ ಬೋಧಿಸಿ ತಿದ್ದಿ ತೀಡಬಲ್ಲ, ನಮ್ಮೊಳಗಿರುವಂತಹ ಪ್ರತಿಭೆಯನ್ನು ಹೊರಗೆಳೆದು ಜಗತ್ತಿನ ಮುಖಕ್ಕೆ ತೋರಿಸಬಲ್ಲ ಮಹಾಮಾಂತ್ರಿಕನಾಗಬಲ್ಲ, ನಮ್ಮ ಭವಿಷ್ಯತ್ತಿನ ಕಲ್ಪನೆಯನ್ನು ಸಾಕಾರಗೊಳಿಸಬಲ್ಲ ರೂವಾರಿಯಾಗ್ತಾನೆ. ಆದರೆ ಈ ಎಲ್ಲ ಹಂತದಲ್ಲೂ ನಮಗೆ ಸರಿಯಾದ ಮಾರ್ಗವನ್ನು ತೋರಬಲ್ಲವನೇ ವಿನಃ ತಾನು ನಮ್ಮೊಂದಿಗೆ ಬರಲ್ಲ. ಸಾಧನೆಯ ಪಥದಲ್ಲಿ ಬೆಳಕಿನ ದೀವಳಿಗೆಯಾಗಿ ದಾರಿ ತೋರಬಲ್ಲ, ಅಜ್ಞಾನದ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕೊಂಡೊಯ್ಯಬಲ್ಲ. ಉದಾಹರಣೆಗೆ, ಎತ್ತರವಾದಂತಹ ಶಿಖರದ ಬುಡದಲ್ಲಿ ನಿಂತು ಏರುವ ದಾರಿಯನ್ನು, ಹಂತಗಳನ್ನು ವಿವರಿಸಬಲ್ಲ. ಆದರೆ ಏರುವಂತಹ ಛಲ ಮತ್ತು ಬಲ ನಮ್ಮದೇ ಆಗಿರಬೇಕು. ಸ್ವಪ್ರಯತ್ನದಿಂದ ಗುರಿ ಮುಟ್ಟಿದಾಗ ಆಗುವಂತಹ ಸಂತೋಷ, ಆ ಸಾಧನೆ, ಅದರಿಂದ ಸಿಗುವಂತಹ ಆತ್ಮತೃಪ್ತಿ, ಜೊತೆಗೆ ಸಿಗುವಂತಹ ಬಿರುದುಗಳು ನಮ್ಮ ಭವಿತವ್ಯದ ಹಾದಿಯಲ್ಲಿ ನಿಖರ ಗುರಿಯೆಡೆಗೆ ಸಾಗಿ ಅಂತಿಮ ಗುರಿಯನ್ನು ತಲುಪಿ ನಮ್ಮ ಜೈತ್ರ ಯಾತ್ರೆಯ ವಿಜಯ ಪತಾಕೆಯನ್ನು ಹಾರಿಸುವಂತಹ ಹಂತದಲ್ಲಿ ನಾವು ಸಾಗಿ ಬಂದ ಹಾದಿಯನ್ನೊಮ್ಮೆ ಸಿಂಹಾವಲೋಕನ ಮಾಡಿದಾಗ ನಮ್ಮ ಬೆಳವಣಿಗೆಯಲ್ಲಿ ಪಾಲುದಾರರಾದ ಗುರು ಸಮೂಹದ ಮುಖಗಳು ಅಸ್ಪಷ್ಟವಾಗಿ ಆದರೂ ನಮ್ಮ ಸ್ಮೃತಿಪಟದಲ್ಲಿ ಹಾದು ಹೋದಂತಾಗಿ ಕೃತಜ್ಞತೆಯ ಭಾವವೊಂದು ನಮ್ಮ ಮನದಲ್ಲಿ ಮೂಡಿದರೆ ಅದು ನಾವು ನಮ್ಮ ಗುರುಗಳಿಗೆ ಕೊಡುವ ದೊಡ್ಡ ಉಡುಗೊರೆಯಾಗುತ್ತದೆ ಮತ್ತು ಅದು ನಮ್ಮನ್ನು ಯಾವತ್ತೂ ಚೆನ್ನಾಗಿಟ್ಟಿರುತ್ತದೆ ಎಂದು ಭಾವಿಸುತ್ತಾ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ.